ಶಿವಮೊಗ್ಗದಲ್ಲಿ ನಡೆದ ಹರ್ಷ ಕೊಲೆ ಪ್ರಕರಣ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪಾರ್ಹ ಬರಹ ಪೋಸ್ಟ್ ಮಾಡಿದ ಮಂಗಳೂರು ಮುಸ್ಲಿಂ ಫೇಸ್ಬುಕ್ ಖಾತೆಯನ್ನ ದೂರದ ಅರಬ್ ರಾಷ್ಟ್ರದಲ್ಲಿ ಕುಳಿತು ನಿರ್ವಹಣೆ ಮಾಡ್ತಾ ಇರುವುದು ಸಿಐಡಿ ತನಿಖೆಯಿಂದ ಬಯಲಾಗಿದೆ. ಈ ಪ್ರಕರಣದ ಸಮಗ್ರ ತನಿಖೆಯನ್ನ ಸಿಐಡಿ ವಹಿಸಿಕೊಂಡಿದ್ದು ಎಲ್ಲಾ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ. ರಾಜ್ಯ ಗುಪ್ತಚರ ಇಲಾಖೆ ಸೇರಿದಂತೆ ಬೇರೆ ತನಿಖಾ ತಂಡಗಳು ಸಮನ್ವಯ ಸಾಧಿಸಿಕೊಂಡು ಸಾಮಾಜಿಕ ಜಾಲತಾಣಗಳ ಬಗ್ಗೆ ನಿಗಾ ಇಟ್ಟಿವೆ. 2016ರಲ್ಲಿ ಕಟೀಲು ಶ್ರೀದೇವಿಯ ಅವಹೇಳನ ಹಾಗೂ ಹಿಂದೂ ಧಾರ್ಮಿಕ ನಿಂದನೆಗೆ ಸಂಬಂಧಪಟ್ಟಂತೆ ಮಂಗಳೂರು ಮುಸ್ಲಿಂ ಪೇಜ್ ವಿರುದ್ಧ ಮಂಗಳೂರು ಮತ್ತು ಬೆಂಗಳೂರಿನಲ್ಲಿ 2016ರಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದ ತನಿಖೆಗೆ ಮಂಗಳೂರು ಪೊಲೀಸರು ಮುಂಬೈಯಲ್ಲಿರುವ ಫೇಸ್ಬುಕ್ ಕಚೇರಿಗೆ ತೆರಳಿ ಹಿರಿಯ ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಇದಾದ ಬಳಿಕ ನ್ಯಾಯಾಲಯದ ಖಾತೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಸಾಮಾಜಿಕ ಜಾಲತಾಣಗಳ ಮುಖೇನ ಶಾಂತಿ ಕದಡಲು ಪ್ರಯತ್ನಿಸುವ ಸಮಾಜಘಾತುಕರ ಮೇಲೆ ಸೋಷಿಯಲ್ ಮೀಡಿಯಾ ಪೊಲೀಸ್ ತಂಡ ನಿಗಾವನ್ನ ಇರಿಸಿದೆ. ರಾಜ್ಯ ಗುಪ್ತಚರ ಇಲಾಖೆ ಜೊತೆಗೂ ಸಮನ್ವಯದಿಂದ ಈ ವಿಭಾಗ ಕಾರ್ಯಾಚರಿಸ್ತಾ ಇದ್ದು ಸಮಾಜದ ಶಾಂತಿ ಕದಡುವ ಸಮಾಜಘಾತುಕ ಶಕ್ತಿಗಳ ಮೇಲೆ ಕಠಿಣ ಮತ್ತು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಮ್ಯಾಂಗ್ಳೂರ್ ಮುಸ್ಲಿಮ್ಸ್ ಅಂತ ಒಂದು ಶೀರ್ಷಿಕೆಯಡಿ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಷೇಪಾರ್ಹ ಹೇಳಿಕೆ ನೀಡಿದರು ಅಂತಂದು ನಾವು ಒಂದು ಪ್ರಕರಣ ಯಾಕೆ ನಾವು ಪ್ರಕರಣ ದಾಖಲು ಮಾಡ್ಕೊಂಡ್ವಿ ಅಂತಂದರೆ ಅದು ಮ್ಯಾಂಗ್ಳೂರ್ ಅಂತ ಹೆಸರು ಬಂದಿತ್ತು ಅಂತ ನಾವು ಪ್ರಕರಣ ದಾಖಲು ಮಾಡ್ಕೊಂಡು ಇಮಿಡಿಯೇಟಾಗಿ ನಾವು ಫೇಸ್ಬುಕ್ಕು, ಗೂಗಲ್ಲು, ಜಿಮೇಲ್ ಅವರಿಗೆಲ್ಲ ಲೆಟರ್ ಕಮ್ಯುನಿಕೇಷನ್ ಮಾಡಿದ್ವಿ. ನಮಗೆ ಒಂದಷ್ಟು ಮಾಹಿತಿ ಬಂತು. ಒಂದಷ್ಟು ಮಾಹಿತಿ ಬಂದ ಮೇಲೆ ಅದು ಸ್ವಲ್ಪ ಸಮಗ್ರವಾದ ತನಿಖೆ ಅಗತ್ಯ ಇದೆ ಅಂತಂದು ನಮ್ಮ ಇಲಾಖಾ ಮುಖ್ಯಸ್ಥರು ನಿರ್ಧರಿಸಿ ಅದನ್ನು CID ಟ್ರಾನ್ಸ್ಫರ್ ಕೊಟ್ಟಿದ್ದಾರೆ. CIDಗೆ ಟ್ರಾನ್ಸ್ಫರ್ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಬೇರೆ ಬೇರೆ ಅಗತ್ಯ ತನಿಖಾ ಸಂಸ್ಥೆಗಳ ಜೊತೆ ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡೋಂಥದ್ದು ಮಾಡ್ತಾರೆ. ಈಗ ನಾವು ಇನ್ವೆಸ್ಟಿಗೇಷನ್ ಮಾಡೋಂಥ ಸಂದರ್ಭದಲ್ಲಿ ನಮಗೆ ಟೆಕ್ನಿಕಲ್ ಇನ್ಪುಟ್ಸ್ ಬೇಕು ಅಂದರೆ ನಾವು CID ಹತ್ರ ಕೇಳ್ತೀವಿ, ಸ್ಟೇಟ್ ಇಂಟೆಲಿಜೆನ್ಸ್ ಹತ್ರ ಕೇಳ್ತೀವಿ, ಮತ್ತು ಅದರ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ನಮ್ಮ ವ್ಯಾಪ್ತಿಯಲ್ಲಿರುವಂಥವಿದ್ದಾರೆ, ಅವ್ರಿಗೆ ಕೇಳ್ತೀವಿ. ಮತ್ತು ಯಾವುದು ಈ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಅಥವಾ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇರ್ಬೋದು, ಅವ್ರಿಗೆ ನಾವು ಸಂಪರ್ಕ ಮಾಡಿಬಿಟ್ಟು ಯಾವ ರೀತಿ ನಾವು ತನಿಖೆ ಮಾಡಬೇಕು, ನಮ್ಮ ತನಿಖೆಗೆ ಅಗತ್ಯವಾಗಿ ಏನು ಬೇಕು ಎಲ್ಲನ ನಾವು ಇನ್ಕ್ಲೂಡ್ ಮಾಡ್ಕೊಂಡು ಮಾಡ್ತೀವಿ. ಸೊ ಆ ಪ್ರಕರಣ ಇದೆ ಈಗ CIDಗೆ ಹೋಗಿರೋದ್ರಿಂದ ಸೊ CID ಅವರು ಅದನ್ನು ಮುಂದುವರಿಸ್ತಾರೆ. ಇಲ್ಲಿ ಒಂದು ಹಳೆಯದು 2016ರಲ್ಲಿ ಅನಿಸುತ್ತೆ, 2016ರಲ್ಲಿ ಇಲ್ಲಿ ದುರ್ಗಾ ಪರಮೇಶ್ವರಿ ಕಟೀಲು ಮತ್ತು ಇನ್ನೊಬ್ಬರು ದೇವಿ ಬಗ್ಗೆ ಏನೋ ಆಕ್ಷೇಪವಾಗಿ ಬರೆದಿದ್ರು ಅಂತಂದು ಆಗ ನ್ಯಾಯಾಲಯದ ಅನುಮತಿ ತೊಗೊಂಡು ನ್ಯಾಯಾಲಯಕ್ಕೆ ರೆಪ್ರೆಸೆಂಟ್ ಮಾಡಿ ನ್ಯಾಯಾಲಯದಿಂದ ಡೈರೆಕ್ಷನ್ ಕೊಡಿಸಿ ನಾವು ಅದನ್ನು ಬ್ಲಾಕ್ ಮಾಡಿಸಿದ್ವಿ. ಇವಾಗಿರೋವಂಥ ಅಕೌಂಟ್ ಏನಿದೆ ಅದನ್ನು ಬ್ಲಾಕ್ ಮಾಡಲಿಕ್ಕಿಂತ ಮುಂಚೆ ಪೋಸ್ಟ್ ಮಾಡಿ ಇಮಿಡಿಯೇಟಾಗಿ ಡಿಲೀಟ್ ಕೂಡ ಆಗಿದೆ. ಅದು ಯಾವುದು ಒಂದು ಅಕ್ಷರ ಬದಲಾಯಿಸಿ ಒಂದು ಪೇಜನ್ನು ಮಾಡಿದ್ರು, ಅದು ಡಿಲೀಟ್ ಕೂಡ ಆಗಿದೆ. ಆ ಪ್ರಕರಣ ಸದ್ಯ CIDಲಿದೆ. ಆಳವಾದ ತನಿಖೆಯನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ